ನೋಡಿ, ಭಾರತೀಯ ಜನತಾ ಪಕ್ಷದವರು 5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ಲ. ನಾವು ಅವರ ಅಭಿವೃದ್ಧಿಯನ್ನು ಪ್ರಶ್ನೆ ಮಾಡುವಾಗ ಅವರು ನಾನು ಮಾಡಿರುವಂಥ ಭಾಷಣವನ್ನು ತಿರುಚುವುದು. ನಾನು ಯಾವತ್ತೂ BJP ಪಕ್ಷಕ್ಕೆ ಯಾವುದೇ ರೀತಿಯ ನಾನು ಅವರಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿಲ್ಲ. ನಾನು BJP ಪಕ್ಷದ ಕಾರ್ಯಕರ್ತರಿಗೆ ಹೇಳಿಲ್ಲ. ನಾನು BJP ಪಕ್ಷದ ಹಿಂದುತ್ವದವರಿಗೆ ಬುದ್ಧಿ ಕಲಿಸ್ತೇನೆ ನಾನು ಹೇಳಿಲ್ಲ. ನಾನು ಕೂಡ ಹಿಂದುತ್ವವನ್ನು ಒಪ್ಪಿಕೊಂಡ. ನಾನು ಹಿಂದೂ, ನಾನು ಹಿಂದೂ. ನಾನು ಇನ್ನೊಬ್ಬರ ನನ್ನ ಧರ್ಮವನ್ನು ಪ್ರೀತಿ ಮಾಡ್ತೀನಿ, ಇನ್ನೊಬ್ಬರ ಧರ್ಮವನ್ನು ಗೌರವಿಸ್ತೀನಿ, ಎಲ್ಲರನ್ನೂ ಸಮಾನ ರೀತಿಯಲ್ಲಿ ಕಾಣ್ತೀನಿ. ಅವರು ಎಲ್ಲ ರೀತಿ ಅವರ ಸೋಲನ್ನು ಒಪ್ಪಿಕೊಂಡ ಆಗಿದೆ. ಅದಕ್ಕೆ ಯಾವುದೇ ರೀತಿಯ ಬೇರೆ ಯಾವುದೋ ಹತ್ರ ಇನ್ನೂ ಆಯುಧಗಳಿಲ್ಲ. ಅದಕ್ಕೆ ನನ್ನ ಮೇಲೆ IT ರೈಡ್ ಮಾಡ್ತಾರೆ. ನಾನು ವರ್ಷಕ್ಕೆ ಎಷ್ಟೋ ಕೋಟಿ ಟ್ಯಾಕ್ಸ್ ಕಟ್ತೀನಿ. ಆದರೂ ನನ್ನ ಮೇಲೆ ಬೇರೆ ಯಾವುದು ಸಿಗಲಿಲ್ಲ. IT ರೈಡ್ ಮಾಡಿದ್ದಾರೆ, ಅವರು ಏನೂ ಸಿಗಲಿಲ್ಲ, ನನ್ನ ಹತ್ರ ಏನೂ ಸಿಗಲಿಲ್ಲ. ಬರೀ ಕೈಯಲ್ಲಿ ಹೋಗಿದ್ದಾರೆ. ನನ್ನ ಮನೆಗೆ ದಾಳಿ ಮಾಡಿದ್ದಾರೆ. ನನ್ನ ಬ್ಯಾಂಗ್ಳೂರು ಮನೆಗೆ, ಇಲ್ಲಿಗೇನು ಮಾಡಲಿಲ್ಲ, ಬ್ಯಾಂಗ್ಳೂರು ಮನೆಗೆ ಮಾಡಿದ್ದಾರೆ. ಅಣ್ಣನ ಮನೆಗೆ ಮಾಡಿರೋದಕ್ಕೂ ನನಗೆ ಯಾವ ರೀತಿ ಸಂಬಂಧ ಇಲ್ಲ. ಅವನು ಒಳ್ಳೆ ಟ್ಯಾಕ್ಸ್ ಪೇಯರ್, ಅವನ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತೇನೆ, ನಾನು ನನ್ನ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತೇನೆ. ಅವನಕ್ಕೆ ಮಾಡಿರೋದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಆತ್ಮೀಯ ಮಿತ್ರ ನಿನ್ನೆ ಹೇಳಿದ್ದಾರೆ, ನನಗೆ ನನ್ನೊಂದಿಗಿರುವಾಗ ಮಿತ್ರ, ಈಗ ನನಗೆ ಶತ್ರು. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಜಕೀಯ ಶತ್ರು. ನೋಡು, ನಾನು ರಾಜಕೀಯದಲ್ಲಿ ಅತೀ ಸಣ್ಣ ವ್ಯಕ್ತಿ. DV ಸದಾನಂದ ಗೌಡರು ಈ ದೇಶದ, ಈ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದರು. ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅವರು ಮಾತಾಡಿದ್ದಾರೆ. ನನ್ನ ಬಗ್ಗೆ ಹೆಚ್ಚೇನು ಅವರು ಹೇಳಿಲ್ಲ. ನನ್ನ ಮಿತ್ರ ಅಲ್ಲ, ಶತ್ರು ಅಂತ ಒಂದು ಪದವನ್ನು ಬಳಸಿದ್ದಾರೆ. ನನಗೆ ಯಾವತ್ತು ಅವರು ಶತ್ರು ಅಲ್ಲ, ನನಗೆ ಅವರು ಯಾವತ್ತೂ ಮಿತ್ರರೇ. ಈಗ ಎಲ್ಲರೂ ಮಿತ್ರರೇ. ನನಗೆ ಯಾರೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಗೊತ್ತಿದ್ದಾಗೆ ಯಾರೂ ನನಗೆ ಶತ್ರುಗಳೇ ಇಲ್ಲ. ನನಗೆಲ್ಲ ಮಿತ್ರರೇ ಇರ್ಬೋದು. ಹಾಗೆ ಎಲ್ರಿಗೂ ಮಹಾಲಿಂಗೇಶ್ವರ ಒಳ್ಳೆ ಬುದ್ಧಿ ಕೊಡಿ ಅಂತ ನಾನು ಮಹಾಲಿಂಗೇಶ್ವರ ಪ್ರಾರ್ಥನೆ